ದಲಿತ ಸಂಘರ್ಷ ಸಮಿತಿ ದಲಿತರಿಗೆ ಸೀಮಿತವಾಗಿಲ್ಲ, ಶೋಷಣೆಗೆ ಒಳಗಾದ ಎಲ್ಲ ಸಮುದಾಯದವರ ರಕ್ಷಣೆಗೆ ನಿಲ್ಲುತ್ತದೆ ಎಂದು ಜಿಲ್ಲಾ ಸಂಚಾಲಕ ಕೋಟೆ ಬೆಟ್ಟಯ್ಯ ಹೇಳಿದ್ದಾರೆ. ತಾಲೂಕಿನ ಮಳ್ಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನುಗು ಬಿರ್ವಳ್ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ದಲಿತ ಸಂಘರ್ಷ ಸಮಿತಿ ಹಮ್ಮಿಕೊಂಡಿದ್ದ ದಲಿತರ ಬಲಪಡಿಸಲು ಹಾಗೂ ಸಮಾಲೋಚನಾ ಸಭೆಯಲ್ಲಿ ಜಿಲ್ಲಾ ಸಂಚಾಲಕ ಕೋಟೆ ಬೆಟ್ಟಯ್ಯ ಇವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕ ಹೆಗ್ಗನೂರು ನಿಂಗರಾಜು, ತಾಲೂಕು ಸಂಚಾಲಕರಾದ ಉಯ್ಯಂಬಳ್ಳಿ ಮುತ್ತು, ಎಂಡಿ ಶಿವಶಂಕರ್, ಹೋಬಳಿ ಸಂಘಟನಾ ಸಂಚಾಲಕ ನಾಗಣ್ಣಹಳ್ಳಿಯೂರು, ಗ್ರಾಮ ಪಂಚಾಯತ್ ಸದಸ್ಯ ಕಾಳಸ್ವಾಮಿ, ಚಕ್ಕೂರು ಕಾಳಸ್ವಾಮಿ, ಕಲ್ಲೇಶ್, ಕಾಂತಯ್ಯ, ಮಹೇಶ್ ಮಲಾರ, ಶಿವಚನ್ನ, ರಾಮಲಿಂಗಪ್ಪ, ಲೋಕೇಶ್, ಸಿದ್ದರಾಜು, ದಾಸಯ್ಯ, ಸುರೇಶ್ ಇನ್ನು ಮುಖಂಡರು ಸೇರಿದಂತೆ ಹಾಜರಿದ್ದರು. ವರದಿ ಹಾದನೂರು ಚಂದ್ರ. ಆಗಿಲ್ಲ ಇರೋ ಜಾಗಕ್ಕೆ ಖಾತೆ ಮಾಡಿಸ್ಕೊಳ್ಳೋ, ಮನೆ ಜಾಗಕ್ಕೆ ಖಾತೆ ಮಾಡಿಸ್ಕೊಳ್ಳೋ ಅಂತ ಚೈತನ್ಯ ಇಲ್ಲ. ನಮ್ಮ ಅಪ್ಪನವ್ರ ಅಪ್ಪನ ಹೆಸರನ್ನೇ ನಾವು ಮರ್ತು ಬಿಟ್ಟಿದ್ದೀವಿ. ನಮ್ಮ ಅಪ್ಪನ ಹೆಸರು ಗೊತ್ತಿರ್ಬೋದು, ನಮ್ಮ ತಾತನ ಹೆಸರು, ಅವ್ರ ತಾತನ ಹೆಸರು ಗೊತ್ತಿಲ್ಲ. ಅವರ ವಂಶವೃಕ್ಷ 80 ವರ್ಷದಿಂದ ವಂಶವೃಕ್ಷ ತಂದು ಎಲ್ಲಿ ತಂದು ಕೊಡವ? ಆವಾಗ ನಾವು ಯಾರೂ ಈ ಭಾರತ ದೇಶದ ಪ್ರಜೆಗಳಲ್ಲ. ಇವತ್ತು ಅಸ್ಸಾಮಲ್ಲಿ ಜಾರಿಗೆ ತಂದರು. ಅಸ್ಸಾಮಲ್ಲಿ ದಿನನಿತ್ಯ ಕೂಲಿ ಮಾಡೋರು ಸಂಕಟ ಅನುಭವಿಸಿ ಅಲ್ಲಿ ಏನು ಒಂದು ದೊಡ್ಡ ಓಪನ್ ಜೈಲ್ ರೀತಿ ಫೆನ್ಸಿಂಗ್ ಹಾಕಿ ಇಲ್ಲಿ ಆನೆ ಬಂದ್ಬಿಡ್ತವೆ ಅಂತ ಹಾಕೋರಲ್ಲ, ಅಂಥದ್ದು ಒಂದು ದೊಡ್ಡ ಫೆನ್ಸಿಂಗ್ ಹಾಕಿ ಅಲ್ಲನ್ನ ಸೇರಿಸ್ಬಿಡೋದು ಒಂದಷ್ಟು ಜನ. ಅವ್ರನ್ನ ಉದ್ದೇಶಪೂರ್ವಕವಾಗಿ ಸಾಯಿಸಿದ್ರೆ ಈ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳೆಲ್ಲ ಇವೆ, ನೋಡ್ತಾರೆ. ಗುಂಡು ಹಾಕಿದ್ರ ಅದು ಹಾಕಿದ್ರೆ ಅಂತ ಅವು ಹಾಕ್ಲೇಬಾರ್ದು. ಅವ್ರಿಗೆ ಅನ್ನ ಇಲ್ಲದೆ ಅವರೇ ಸಾಯ್ಬೇಕು. ಈ ವಾತಾವರಣನ ನಿರ್ಮಾಣ ಮಾಡೋಕ್ಕೆ ಅಸ್ಸಾಂನಲ್ಲಿ ಪ್ರಯತ್ನ ನಡೆದಿದೆ. ಈಗ ಅಲ್ಲಿ 16 ಲಕ್ಷನೋ ಏನೋ ಅಲ್ಲಿ ಕೂಲಿ ಮಾಡೋ ಅಂಥವ್ರು ಬಡವರು ಈಗಲೂ ಕೂಡ ಸೆರೆಮನೆಯಲ್ಲಿ ಜೈಲಿನಲ್ಲಿದ್ದಾರೆ. ಇಂಥ ಒಂದು ಕಾಯ್ದೆನ ನಾವು ಖಂಡಿತವಾಗ್ಲೂ ತರ್ತೀವಿ. ಯಾಕೆಂತಂದರೆ ಈ ದೇಶ ಬ್ರಾಹ್ಮಣರ ಇರ್ತಿದ್ದಿಂದ ಮೊದಲಿನಿಂದೂ ಆಳ್ತಾ ಬಂದದ್ದು. ಕೇವಲ ಬೆರಳಿಕೆ ಸ್ಥಿರ ಅಂತ ಬ್ರಾಹ್ಮಣರು ಇಡೀ ವ್ಯವಸ್ಥೆನ ತಮ್ಮ ಹಿಡ್ತಕ್ಕೆ ತಗೊಂಡು ತಾವು ಗೆಯ್ಯಂಗಿಲ್ಲ, ತಮ್ಮ ಮಕ್ಕಳು ದುಡಿಯೋಂಗಿಲ್ಲ, ಒಂದು ದೇವರು ಹನಿ ಹೆಚ್ಚಾಗಂಗಿಲ್ಲ, ಎಲ್ಲ ಸಂಪತ್ತನ್ನು ಎಲ್ಲ ವೈಭೋಗನೂ ಅನುಭವಿಸ್ತಾ ಬಂದಿರೋರು ಅಂಥವ್ರು. ಅವರು ತಮ್ಮ ಹಿತಾಸಕ್ತಿನ ಉಳಿಸ್ಕೊಳ್ಳೋಕ್ಕೆ ಸಲುವಾಗಿ ಈ ಸಮುದಾಯಗಳ ಉಪಯೋಗಿಸ್ಕೊಂಡು ಅವರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಸಲುವಾಗಿ ಈ ಕೆಲವು ಜಾತಿಗಳನ್ನ ಕಟ್ಕೊಂಡು ಈ ತಳ ಸಮುದಾಯ ಬರೋದು. ಹೀಗಾಗಿ ಪಾರ್ಟಿಗಳಾಗಿ ಒಡೆದೋಗಿದ್ದೀವಿ ನಾವು. ಮೊದಲಿಗೆ ಆ ವಾತಾವರಣ ಇರಲಿ. ಇಡೀ ದಲಿತ ಸಮೂಹ ಒಂದಾಗಿ ಕೂತ್ಕೊತಿತ್ತು, ಒಂದಾಗಿ ಸೇರ್ತಿತ್ತು. ತಮ್ಮ ಅನ್ಯಾಯಗಳಿಗೆ, ಅವಮಾನಗಳಿಗೆ ಚರ್ಚೆ ಮಾಡಿ ಪರಿಹಾರ ಕಂಡುಕೊಳ್ಳೋಕ್ಕೆ ಒಂದು ಮಾರ್ಗ ಕಂಡು ಹಿಡಿಯೋದ್ರಲ್ಲಿ ಇಡೀ ಸಮೂಹ ಗ್ರಾಮ ಒಟ್ಟಾಗಿ ಸೇರ್ತಿತ್ತು. ಇವತ್ತು ಅಂಥ ಸಂದರ್ಭ ಇಲ್ಲ. ಇಂಥ ಒಂದು ಸಂದರ್ಭನ ಉಪಯೋಗಿಸ್ಕೊಂಡು ಈ ಸಮುದಾಯ ಒಂದು ಚೂರು ಮೇಲೆ ಬಂದರೆ ನಮ್ಮೆಲ್ಲ ಹಿತಾಸಕ್ತಿಗಳಿಗೂ ಧಕ್ಕೆ ಬರ್ತದೆ. ನಮ್ಮ ಭವಿಷ್ಯ ಮೊದಲಿನಂಗೆ ಇರಲ್ಲ. ಇವ್ರನ್ನ ಹಿಂದೆ ಏನಿತ್ತು, ಅಂಬೇಡ್ಕರ್ ಸಂವಿಧಾನ ಕೊಡೋಕ್ಕೆ ಬದಲು ಹಿಂದೆ ಇವ್ರ ಬದುಕು ಹೇಗಿತ್ತು? ಶಿಕ್ಷಣ ಇರಲಿಲ್ಲ. ಶಿಕ್ಷಣ ಕಲಿತೀವಿ ಅಂತ ನಾವು ಹಠ ಮಾಡಿ ಪ್ರಯತ್ನ ಹಾಕಿದ್ರೆ ನಮ್ಮ ನಾಲಿಗೆ ಕತ್ತರಿಸ್ತಿದ್ರು. ನಾವು ಇನ್ನೊಂದು ಬುದ್ಧಿವಂತರ ಮಾತನ್ನ ಕೇಳ್ತೀವಿ ಅಂತ ನಾವು ಅದರ ಮೂಲಕ ತಿಳುವಳಿಕೆ ಪಡ್ಕೊಳ್ಳೋಣ ಅಂತ ಹೋದರೆ ಆ ಕೇಳದಂಥ ಸಂದರ್ಭದಲ್ಲಿ ನಾವು ಕೇಳಿದ ಕಿವಿಗೆ ಕಾದು ಸೀಸ ಉಯ್ತಾಯಿದ್ರು. ನಾವು ಹೋಗೋ ರಸ್ತೆಗೆ ನಮ್ಮ ಹೆಜ್ಜೆ ಗುರ್ತು ಬಿಡಬಾರ್ದು ಅಂತನ್ನೋ ಕಾರಣಕ್ಕಾಗಿ ಹಿಂದ್ಗಡೆ ಪರ್ಕೆ ಕಟ್ಕೊಂಡು ಓಡಾಡಬೇಕಾಗಿತ್ತು. ನಾವು ಮೇಲ್ಜಾತಿಯವರ ರಸ್ತೆಯಲ್ಲಿ ಓಡಾಡುವಾಗ ಉಗುಳ್ತ್ಬಿಡ್ತೀವಿ ಅಂತ ಹೇಳಿ ಮುಂದ್ಗಡೆ ಮಡಿಕೆ ಕಟ್ಕೊಂಡು ಅಲ್ಲಿಗೆ ಉಗ್ಕೋಬೇಕಾಗಿತ್ತು. ಅದರಲ್ಲೂ ಮಧ್ಯಾಹ್ನದ ಮಾತ್ರ ನಮ್ಮ ನೆರಳು ಬೇರೆಯವ್ರಿಗೆ ಬೀಳಬಾರ್ದು ಅಂತನ್ನೋ ಕಾರಣಕ್ಕಾಗಿ, ನಮ್ಮ ನೆರಳು ಬೇರೆಯವ್ರಿಗೆ ಸೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಮಧ್ಯಾಹ್ನ ನಮ್ಮ ಕಾಲು ಕೆಳಗಡೆನೇ ನಮ್ಮ ನೆರಳು ಇರಬೇಕು. ಅಂಥ ಸಂದರ್ಭದಲ್ಲಿ ಮೇಲ್ಜಾತಿಯವ್ರ ಮನೆಗೆ ಹೋಗಿ ಅಪ್ಪ ಅನ್ನ ತಂಗ್ಳಿದ್ರೆ ಕೊಡಿ, ಹಳೆ ಬಟ್ಟೆ ಇದ್ರೆ ಕೊಡಿ ಅಂತ ಕೇಳಬೇಕಾದಂಥ ವಾತಾವರಣ ಇತ್ತು. ಈ ಸ್ಥಿತಿಗೆ ಆ ಜನನ ಕೊಂಡೊಯ್ಯೋ ಅಂತ